ಹೆಚ್ಚುತ್ತಿರುವ ಅನೈತಿಕ ಪೊಲೀಸ್ಗಿರಿ ಹಾಗೂ ಅಮಾಯಕರ ಮೇಲೆ ಹಲ್ಲೆ ಹಾಗೂ ದಾಂಧಲೆ ನಡೆಸುವ ಗೂಂಡಾಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಮಂಗಳೂರು ನಗರ ಸಮಿತಿ ಡಿವೈಎಫ್ಐ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಕ್ಲಾಕ್ ಟವರ್ ಮುಂಭಾಗದಲ್ಲಿ ಸಂಘ ಪರಿವಾರದ ವಿರುದ್ಧ ಪ್ರತಿಭಟನಾನಿರತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮತವನ್ನು ಗಳಿಸಿ ಅಧಿಕಾರಕ್ಕೆ ಬಂದು ಸಂವಿಧಾನ ವಿರೋಧಿ ಕೃತ್ಯ ನಡೆಸುವ ಕ್ರಿಮಿನಲ್ಗಳನ್ನು ಸಾಕಿ ಬೆಳೆಸುವ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಹಾಳು ಮಾಡುವ ಬಜರಂಗಿಗಳೇ, ಬಜರಂಗ ದಳದ ರಾಕ್ಷಸರೇ, ಬಜರಂಗ ದಳದ ರಾಕ್ಷಸರೇ. ಈ ವೇಳೆ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೈತಿಕ ಪೊಲೀಸ್ಗಿರಿ ನಡೆಯುತ್ತಿರುವುದು ಖಂಡನೀಯ. ತಾಲಿಬಾನ್ ಸಂಸ್ಕೃತಿಯನ್ನ ಬಜರಂಗ ದಳ ಮಾಡುತ್ತಿರುವುದು ಆತಂಕದ ವಿಚಾರವಾಗಿದೆ. ಸುರತ್ಕಲ್ನಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದವರಿಗೆ ಪೊಲೀಸರು ಜಾಮೀನು ಸಿಗಬಹುದಾದ ಸಾಮಾನ್ಯ ಸೆಷನ್ ಹಾಕಿ ಠಾಣೆಯಲ್ಲಿ ಅವರಿಗೆ ರಾಜ ಮರ್ಯಾದೆಯ ಮೂಲಕ ಮನೆಗೆ ಕಳುಹಿಸಲಾಗಿದೆ. ಈ ಪ್ರಕರಣವು ಸ್ಥಳೀಯ ಶಾಸಕರು ಸಂಸದರ ಕುಮ್ಮಕ್ಕಿನಿಂದಲೇ ಹಲ್ಲೆ ಮಾಡಲಾಗಿದೆ ಎಂದು ಅವರು ಆರೋಪಿಸಿದರು. ನಾವಂತೂ ಕಳೆದ 3-4 ತಿಂಗಳಲ್ಲಿ ನಮ್ಮ ನೆರೆ ದೇಶವಾದಂತಹ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅಟ್ಟಹಾಸದ ಬಗ್ಗೆ ಬಹಳ ಆತಂಕಿತರಾಗಿ ಮಾತಾಡ್ತಾ ಇದ್ದೀವಿ. ಆದರೆ ತಾಲಿಬಾನ್ಗಳ ಏನೊಂದು ಸಂಸ್ಕೃತಿ ಇದೆ, ಗಂಡು ಹೆಣ್ಣು ಜೊತೆಯಾಗಿ ಮಾತಾಡಬಾರ್ದು, ಬೇರೆ ಧರ್ಮದವರು ನಮ್ಮ ಧರ್ಮದ ವಿಚಾರಗಳಲ್ಲಿ ಕೈ ಹಾಕಬಾರ್ದು, ನಾವು ಹೇಳುವಂತ ಸಂಸ್ಕೃತಿಯನ್ನೇ ಪಾಲಿಸಬೇಕು ಅನ್ನುವಂತ ಅವರ ಏನು ಒಂದು ಆ ಕಟ್ಟವಾದಂತಹ ಒಂದು ಮತೀಯ ತೀವ್ರವಾದ ಇದೆ. ಅದನ್ನು ಇವತ್ತು ಭಾರತದ ಸ್ವರೂಪದಲ್ಲಿ ಮಂಗಳೂರಿನ ಬೀದಿಯಲ್ಲಿ ಬಜರಂಗ ದಳದವರು ಇವತ್ತು ಜಾರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಆತಂಕಕಾರಿ ವಿದ್ಯಮಾನ. ತಾಲಿಬಾನ್ ಬಗ್ಗೆ ಆತಂಕತೆ ಆಗುವ ಸಂದರ್ಭದಲ್ಲೇ ನಮ್ಮ ನಾಡನ್ನು ಕೂಡ ಅದೇ ದಾರಿಯಲ್ಲಿ ತೆಗೆದುಕೊಂಡು ಹೋಗುವ ಧರ್ಮದ ಒಂದು ಬಾವುಟವನ್ನ ಹಿಡ್ಕೊಂಡು ನಾವು ಹೇಳಿದ್ದೇ ಸರಿ, ನಾವು ಮಾಡಿದ್ದೇ ಸರಿ, ನಾವು ಗೆರೆ ಹಾಕಿದ್ರೆ ನೀವು ಅದನ್ನು ದಾಟುವಂತಿಲ್ಲ, ದಾಟಿದ್ರೆ ನಿಮ್ಮನ್ನು ಸಾರ್ವಜನಿಕವಾಗಿ ನಾವು ಮಾನವನ್ನ ಹರಾಜಾಗ್ತೀವಿ, ನಿಮಗೆ ಹಲ್ಲೆ ನಡೆಸ್ತೀವಿ, ನಿಮ್ಮ ಮೇಲೆ ಮೊಕದ್ದಮೆಗಳು ದಾಖಲಾಗುವಾಗ ನೋಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಪುಂಡಪೋಕರಿಗಳು ಕೊಡ್ತಾರೆ ಅಂತ ಆದ್ರೆ ಅದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನೊಂದು ನಾಗರಿಕ ಸಮಾಜ ಅಂತ ನಾವು ಭಾವಿಸ್ಲಿಕ್ಕೆ ಆಗೋದಿಲ್ಲ. ಈ ವೇಳೆ ಸಿಪಿಎಂ ದಕ್ಷಿಣ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಜಾಲ್, ಸಿಪಿಎಂ ಮುಖಂಡ ಯಾದವ್ ಶೆಟ್ಟಿ, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್, ಡಿವೈಎಫ್ಐ ಜಿಲ್ಲಾ ಮುಖಂಡ ಮನೋಜ್ ವಾಮಂಜೂರು, ಡಿವೈಎಫ್ಐ ನಗರಾಧ್ಯಕ್ಷ ನವೀನ್ ಕೊಂಚಾಡಿ, ಆದಿವಾಸಿ ಸಮನ್ವಯ ಸಂಚಾಲಕ ಕೃಷ್ಣಪ್ಪ ಕೊಂಚಾಡಿ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಿಮ್ಮಯ ಗೂಂಡಗಿರಿಗೆ ಧಿಕ್ಕಾರ, ಇನ್ಕ್ಲಾಬ್ ಜಿಂದಾಬಾದ್, ಧರ್ಮದ ಹೆಸರಲ್ಲಿ ಸಂಸ್ಕೃತಿ ಹೆಸರೇ ಯುವಜನ ವರ್ಗದ ದಾರಿಯ ತಪ್ಪಿಸಿ ಇನ್ಕ್ಲಾಬ್ ಜಿಂದಾಬಾದ್, ಡಿವೈಎಫ್ಐ ಜಿಂದಾಬಾದ್. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.